ಅಕ್ಕಮಕ್ಕ ಆ ಮೀನು ಹೊರಳಿದ್ದಾಳಲ್ಲ ನರ್ಸಿ ಅವಳ ಈ ಕಾಲೇಜ್ ಬದಿ ಬಂದು ಕೂತ್ಕೊಂತಾಳ ಕಣ್ಣ ಲಾಯ್ಕ್ ಮೀನು ಇಟ್ಕೊಂತಾಳ ಹಂಗೆ ಅನ್ಕಂಡ ಕಾಂಬೆ ಇಲ್ಲೇ ಒಂಚೂರು ಮರ ಎಲ್ಲ ಲಾಯ್ಕ್ ಇತ್ತಲೆ ಹಂಗೆ ಎಲ್ಲ ಮಕ್ಕಳು ಹುಡುಗಿಯರೆಲ್ಲ ಇಲ್ಲೇ ಕೂತ್ಕೊಂತು ಬಾ ಇವತ್ತು ನಾವು ಕೂತ್ಕೊಂಬ ಕಾಲೇಜ್ ಹೆಂಗೂ ಬಿಡ್ಲೆ ಜಾಗ ಇತ್ತಲ್ಲ ನಾವೇನು ಕೂತ್ಕೊಂಡ್ರೆ ಬ್ಯಾಡ ಅಂತ್ರಿ ಈಗ ನಮ್ಮ ನಿಂತಾಗ ಹೊರಗೆ ಹಾಕ್ತಾರೆ ಈಗ ಕಾಲೇಜ್ ಹುಡುಗಿಯರಲ್ಲ ಅನ್ಕಂಡೆ. ಹಂಗೆ ಮಾಡೋಕೆ ಅಕ್ಕ ಮಕ್ಕನ ಆ ರೀತಿ ಮಾಡೋಕೆ ಯಾರಿದ್ದ ಇದೆ ಇತ್ತು ಕಾಲೇಜ್ ಹುಡುಗಿಯರು ನಾವೇನು ಕಾಲೇಜ್ ಒಳಗೆ ಹೋಗಿ ಕೂಕೊಂಡಿದ್ದ ಇದು ರೋಡ್ ಇದು ರಸ್ತೆಲಿ ಯಾರು ಕೂಕೊಂಡ್ಲಕ್ಕೆ ನಾವು ಏಗಳು ಇಲ್ಲಿ ಕೂಕೊಂಡ್ಲಿಲ್ಲ ಅಷ್ಟೇ. ಈಗಳ ನಾನು ಆ ಪ್ಯಾಟಿ ಬದಿಗೆಲ್ಲ ಹೋಗಷ್ಟೊತ್ತಿಗೆ ಒಂದೊಂದ್ಸಲ ಕಾಂತನಲ್ಲ ಈ ಸುಬ್ಬು ಗಾಡೀಲಿ ಕರ್ಕೋತ್ನಲ್ಲ ಎಲ್ಲ ಕೂಕೊಂಡಿರ್ತಾರೆ ಗಂಡಸ್ರ ಹಳಿಯಾರೆಲ್ಲ ಕೂಕೊಂಡಿರ್ತಾರೆ ಹೆಂಗಸರು ಕಮ್ಮಿ ಅಷ್ಟೇ. ಅವಳು ನರ್ಸಿನ ನಾನು ಕಂಡಿದ್ದೆ ಇಲ್ಲೆಲ್ಲ ಕೂಕೊಂಡು ಅವ್ರ ಹತ್ರ ಮಾತಾಡ್ತಿರ್ತಾಳೆ ಅವಳದ್ದೇ ಒಂದು ಮನೆ ಲಾಯ್ಕ್ ಕಣ್ಣು ಮರೈತಿ. ನಂಗೆ ಈಗೀಗ ಅನ್ಸೋದು ನಾವು ಓದೋದಿದ್ರೆ ಎಲ್ಲರೂ ಕೆಲಸಕ್ಕಾರು ಹೊಯ್ಲಕ್ಕಿದ್ದಿತ್ತು. ಈ ಮನೇಲಿ ಕೂತ್ಕೊಂಡು ಸುಮ್ಮನೆ ಒಂದು ಮಾತಾಡೋದಿಲ್ಲ ಏನಿಲ್ಲ ಎಷ್ಟು ಬೇಜಾರಾಯ್ತು ಕೂತೆ ನಂಗೆ ಮೊನ್ನೆ. ಅಕ್ಕಮಕ್ಕ ಈ ವಯಸ್ಸಲ್ಲಿ ನೀ ಕೆಲ್ಸಕ್ಕೆ ಹೋಗ್ತೆ ಆಯ್ತಾಯ್ತು ಬಾ ಕೂಕು. ಕೆಲ್ಸಕ್ಕಲ್ದ್ರೆ ಮೀನು ಮರೋಕೆ ಹೊತ್ತೆ ಏನೀಗ ಅದು ಒಂದು ಕೆಲಸವಲ್ದಾ ನಮ್ಮದು ಸ್ವಂತ ಕೆಲಸ ಆದಂಗೆ ಹತ್ಕೊಂಡು ಯಾರ್ದು ಹಂಗಿಲ್ಲ ಕೆಲ್ಸಕ್ಕೆ ಹೋಗ್ಬರಲ್ಲ ಒತ್ಕೊಂಡ್ ಕಾಣ್ತಿಲ್ಲ ಮೀನು ಮಾರ್ಕೊಂಡಾರೋ ಅವ್ರ ಮನೆ 4 ಬಾಗಿಲು ಸುತ್ತಿಳಿದಾರೋ ಅಡ್ಡಿಲ್ಲ ನನಗೆ ಒಂದು ಬೇಜಾರು ಕಾಳೋಕೆ ಯಾರು ಬೇಕು ಮರೈತಿ ಸಾವು. ನಾನು ಸುಬ್ಬನ ಮೇಲೆ ಬಂದು ಸಿಟ್ಟು ಇಷ್ಟು ದಿನ ಯಾರೂ ಹೋಯ್ಲಿಲ್ಲ. ಹೊತ್ತಿ ಬಿಟ್ಟೆ ಮರೈತಿ ಅಯ್ಯಬ್ಬಾ ಗೊಟ್ಟಿದ್ದೆ ನೀನು ಹೊತ್ತದ ಹೆಂಗ ಇಷ್ಟೇ ಹತ್ರ ಇತ್ತಲ್ಲ. ಕೈ ಕೊಡು ನಾ ಹೇಳಿದ್ದೆ ಹಾಗೆ ಕಾಲು ಒಂಚೂರು ಊರ್ಕೊಂಡು ಮೇಲೆ ಹೊತ್ತಿ ಬಿಡು ಎಂತದ ಹೊತ್ಲಕ್ಕೆ ನಿಂಗೂ ಹೊತ್ತು ಕಾತ್ತು ನೀನು ಹಾಗೆಲ್ಲ ಹೊತ್ತದೆ ನಿಂಗೆ ಅನ್ಸುತ್ತಷ್ಟೇ. ಹೊತ್ತು 4 ಗಂಟೆ ಒಂದು ಇಲ್ಲದೆ 4 ಗಂಟೆ ಒಂದು ಹೋಯಿ ಥೋ ಹೇಳಿ ತೀರ ಹೋಗುರ ಹೊತ್ತು ಎಂತ ಆತಿಲ್ಲ ಮರ್ತೀನಿ ನೀನು ಇನ್ನು 16 ವರ್ಷದ ಹುಡುಗಿ ಕಣ್ಣಂಗೆ ಇದ್ದೆ ನೀನು ಯೋಚನೆ ಮಾಡ್ರೆ ಹೆಂಗೆ ಹತ್ತು ಕಮಕ್ಕ ಯಾರು ಕಂಡ್ರೆ ನಾ ಗಾಡ್ತಾರೆ ಥೋ ಇಲ್ಲೇ ಕೇಳ್ಕೊಕೊಂಬತ್ಲಾಗೆ ಹತ್ತು ಸೀರೆ ಬೊರ್ಗಿ ಹಿಡ್ಕೊ ಎತ್ತು ಎಂತ ಆತಿಲ್ಲ ಎಂಥದೇ ಮರೈತಿ ನೀನೊಂದು ಹಂಗೆಲ್ಲ ಅಪ್ಕಾಗ ವಯಸ್ಸು ಎಂತ ಇದ್ರೂ ದೇಹಕ್ಕಷ್ಟೇ ಮನಸ್ಸು ಯಾವತ್ತೂ ವಯಸ್ಸು ಅಪ್ಕಾಗ ಕಣ ಅದೊಂದು ಮಾತ್ರ ನೀ ಮಂಡಿಲಿ ಇಟ್ಕೊ ಮನಸ್ಸು ಯಾವತ್ತೂ 16 ವರ್ಷದ ಹುಡುಗಿ ಕಣ್ಣಂಗೆ ಇರ್ಕು ಅದಕ್ಕೂ ಮತ್ತೆ ನಮ್ಮ ಇದಕ್ಕೂ ಸಂಬಂಧವೇ ಇಪ್ಪಕ್ಕಾಗ ಎಂತ ಹತ್ತು ಹೋಪದ ಹೊತ್ತು ಖುಷಿಯೇ ಇರ್ಕು ಹತ್ತು ಮೇಲೆ ಇವಳಿ ಬೇಜಾರಾಯ್ತು ಅನ್ಕ ನಾನು ಇಲ್ಲಿ ಕರ್ಕೊಂಬಂದದ್ದೆ ಕಂಡ್ರೀಗ ನನಗೆ ಖುಷಿ ಇರ್ಕಂತಾಳಲ್ಲ ಅದಕ್ಕೆ ಹೇಳೋದು ನಮ್ಮ ಅಕ್ಕ ಅನ್ಕಂಡು ಹಂಗೆಲ್ಲ ಬೇಜಾರಪ್ಪ ಪಾರ್ಟಿ ಅಲ್ಲದೆ ಅದು ಎಂಥದ್ದು ಒಂದು ನಮೂನಿ ಆಯ್ತು ಮೊನ್ನೆ ಅದಕ್ಕಷ್ಟೇ. ಯಾರ ಹತ್ರ ಮಾತಾಡ್ತೆ ಅಂತಿಲ್ಲ ಕೂಕು ಒಂದು ಸ್ವಲ್ಪ ತಿದ್ದವಪ್ಪ ನರ್ಸಿ ಬಂದರೆ ಒಂದಷ್ಟು ವಿಷಯ ಸಿಕ್ಕುತ್ತೆ ಅವ್ರಿವ್ರ ಮನೆದು ಒಂಥರ ಲಾಯ್ಕ್ ಹತ್ಕೊಂಡ್ಕಂಡು ಕಡೆ ಮನೆ ಬದಿ ಹೊರಸೈ ವಿಷಯ ಅಂತ ಮಾತಾಡೋದು ನಮ್ಮದೇ ಇಲ್ಲಿ ರಾಶಿ ಇತ್ತು ನಮ್ಮ ಕಾಲಳಿಗೆ ಕುಂಬಳಕಾಯಿ ಕೊಳಿತಿತ್ತು ಕಾಲಡಿ ಬೇರೆಯವ್ರ ಸುದ್ದಿ ನಮ್ಗೇನು ಮಾತಾಡೋದು ಹೇಳಿ ಮರೈತಿ. ಆರು ಹೇಳುದ ಮೊನ್ನೆ ನಾನು ಸಸಿ ಅಂತ ಮಾಡ್ತಾಳೆ ಗೊತ್ತಾ 2 ಕೋಳಿ ಹೋಳಿದಿದ್ದೆ ಹಿಂದಿನ ದಿನ ಪಿಜ್ಜೆಗಿಟ್ಟದ್ದು ಅದು ಆ ದಿನ ಮೀನು ಮಾಡಲಿಲ್ಲ ನಾ ಹಂಗನ್ಕ ಹೆಂಗೂ ಮೀನು ಇರುತ್ತಲ್ಲ ಅನ್ಕಂಡು ಕೇಂಡಳು ಸುಮ್ಮನೆ ಬಾಯಿ ಮೇಲೆ ಕೇಂಬಂಗೆ ಮಾಯಾ ಕೋಳಿ ತಳ್ಳೆನೆದು ಬೇಕಾ ಕೇಂಡಳು ಬೇಡ ಅಂದೆ. ನಾನು ಎಣಿಸಿದೆ ಮೀನು ಪದಾರ್ಥ ಇತ್ತಲ್ಲ ಹೆಂಗೋ ಅನ್ಕಂಡು ಕಡಿಕಂಡ್ರೆ ಟೊಮೆಟೊ ನೀರುಳ್ಳಿ ಹಾಕಿದ ಪದಾರ್ಥವೇ ಅದ್ರಲ್ಲಿ ನಂಗೆ ಹಳಿಗೆ ಉಮ್ಕತ್ತ ಅವಳು ಮತ್ತೆ ಬೇಕಾ ಕೋಳಿ ಅಂತ ಕೇಳಲೇ ಇಲ್ಲ ಕಣ. ಕಡಿಗೆಲ್ಲ ನಮ್ದು ಉಂಡಾರ ಮೇಲೆ 9:30 10 ಗಂಟೆ ಅಷ್ಟೊತ್ತಿಗೆ ತಟ್ಟೆ ಒಂದಿಷ್ಟು ಅನ್ನ ಬಂದು ಕೂತ್ಕೊಂಡಿದ್ದಾಳ ಟಿ ವಿ ಕಂತ. ನಾನು ಇದು ಎಂಥದಪ್ಪ ಅನ್ಕ ನಂಗೊಂದು ಟಿ ವಿ ಕಂಬ ಅಭ್ಯಾಸ ಅಲ್ಲ ನಾನು ಅಲ್ಲಿಂದ ಹೇಳೋದಿಲ್ಲ ಕೂತ್ಕೊಂಡಲ್ಲಿಂದ ನಾನು ಊಟಿಗೆ ಹೋಗಿ ಕನ್ಕೊಂಡು ಎದ್ದು ಹೋಗಿ ಬತ್ತೆ ಇವಳು ತಟ್ಟೆಲ್ಲ ಹಾಕಿ ಕೂತ್ಕೊಂಡಿದ್ದಾಳೆ ನಾ ಕೂತ್ಕೊಂಡು ಜಾಗದಲ್ಲಿ ಕಂಡ್ರೆ ಕೋಳಿ ಪದಾರ್ಥ ಇತ್ತು ತಟ್ಟೆಲ್ಲ. ನೀ ಹೇಳ್ತೆ ಎಷ್ಟರ ಮತ್ತೆ ಬುದ್ಧಿವಂತಿ ಕಲ್ತಿರ್ ಕಾಣವ್ರು ನಾವಿದು ವಯಸ್ಸಾದ ದಂಡಕ್ಕಾಯ್ತಲ್ಲ ಹಂಗಾರೆ ಅವ್ರಿಗಿದ್ದು ಬುದ್ಧಿವಂತಿಕೆ ನಮಗಿಲ್ಲ ಆಯ್ತು. ನಾವೆಲ್ಲ ಹೊಟ್ಟೆ ಕಟ್ಟಾಗಲಿಕ್ಕೆ ಇವ್ರ ಗಂಡನ ಸಾಕದಲ್ದೆ ಅಷ್ಟು ಮಾಡೋದಕ್ಕೆ ಈಗ ನಮ್ಗೆ ಇದೇ ಪ್ರತಿಫಲ ಕೊಡೋದ ಇವ್ರು. ಅಕ್ಕಮಕ್ಕ ಹೋಯ್ಲಿ ಬಿಡ ಅದೇನು ಮೂಳಿಗೆ ಇಳಿದಿತ್ತೆ ನಾನು ಹಿಂಗೆ ತಿಮ್ಕತ್ತಿಲ್ಲ ಮುಂಚೆ ನಿಂಗೆ ಹೊಲ್ ನೋವು ಮರೈತಿ ಹಂಗೆ ಅನ್ಕೊಂಡು ಅವಳೆ ಹಾಯ್ಕೊಂಡಳ ಏನೋ ಇಲ್ದಿರೇನು ಪೊದ್ದು ಏನು ಹಂಗಿನ ಹಿಂಗೆ ಸಲ್ಲ ಬಿಡತ್ಲಾಗೆ ನಿಂಗೆ ಆಗಲಿಕ್ಕೆಲ್ಲ ಹುಷಾರಿಲ್ದಿದ್ದಾಗಲಿ ಎಷ್ಟು ಲಾಯ್ಕ್ ಮಾಡಿ ಕಂಡ್ಕೊಂಡ್ಲಿ ನಿಂಗೆ ರಾತ್ರಿ ಎಲ್ಲ ನಿದ್ದೆ ಬಿಟ್ಟಿತ್ತು ಪಾಪ ಹಾಸ್ಪಿಟ್ಲಿಗೆ ಸುಮ್ಮನೆ ಹೇಳೋದಲ್ಲ ನಾನೇ ಕಂಡಿನಲ್ಲ ಎಲ್ಲೋ ಒಂದೊಂದ್ಸಲಿ ಅಂತಾರೋ ಒಂಚೂರು ಆಚೀಚೆ ಆತ್ ಮರೈತಿ ನೀವು ಅದನ್ನೇ ದೊಡ್ಡ ವಿಷಯ ಮಾಡಬೇಡ. ಅದಾರು ನಿಂದ ಆ ಟೀಚರ್ತಿ ಯಾರೋ ಇದ್ದಾಳಲ್ಲ ಅದಾರು ಕೇಳು ಒಂದು ನಮೂನಿ ಅದು ಒಕ್ರಾಡ್ದಂಗೆ ಒಂದೊಂದ್ಸಲಿ ಒಂದೊಂಥರ ಆದ್ರೆ ಸೊಸೆಯನ್ನು ಹಂಗಿನ ಸೊಸೆ ಅಲ್ಲ ಬಿಡಿ ಆಗಲಿಕ್ಕೆಲ್ಲ ಮಾಡಿತ್ತದು ಸುಮ್ಮನೆ ಈಗ ಮತ್ತೆ ಅವಳು ಅಳ್ತಾ ಇಲ್ಲಿ ಒಂದು ಚೂಚೂರು ಆಚೀಚೆ ಆತು ಕೋಳಿಯ ಹಂಗೆ ಅನ್ಕ ಹಾಕ್ಲೇಕಂತಷ್ಟೇ ಇಲ್ದಿರೇನು ಅದೇನು ದಡ್ ಸಂಭ್ರಮ ಮರೈತಿ ಈಗಳಿಕೊಂಡ್ರು ನಿಮ್ಮಲ್ಲಿ ಕೋಳಿ ಅಲ್ಲ ಅದೇನು ವರ್ಷಕ್ಕೊಂದ್ಸಲ ಮಾಡೋದು ಅನ್ಕೊಂಡು ಏನಿಲ್ಲಲ್ಲ ಬಿಡ 2 ಕೋಳಿ ಹೋಳಿಗೆ ಅಂತಕ್ಕೆ ಇಷ್ಟಪ್ಪ ನೀ ಯೋಚನೆ ಮಾಡ್ತೆ ಹಿಂಗಿಂದೆಲ್ಲ ನೀನು ಅಷ್ಟು ತಲೆಗೆ ಹಾಕೊಂಬಳಲ್ಲ ಮರೈತಿ ನೀನು ಎಂಥದ ಈ ನಮೂನಿ ಒಂದು ನಮೂನಿ ಮಾಡೋದಪ್ಪ ಎಲ್ಲದು ನೀನೊಂದು ಮಂಡಿಗೆ ಹಾಯ್ಕೊಂಡಂಗೆ ಮಾಡೋದು ಆ ಪಿಕ್ಚರಿಗೆ ಒಂದು ಕರ್ಕೊ ಇಲ್ಲ ಕಣ ಅಷ್ಟೊತ್ತಿಗಿಂದ ಶುರು ಆಯ್ತು ನಿಂದು ಇದೇ ರಗಲಿ ಹೋಯ್ಲಿ ಮರಿತಿ ನೀನು ಹೇಳ್ತಿಲ್ಲ ವಯಸ್ಸು 16 ವರ್ಷದ ಕಣಂಗೆ ಇರ್ಕ ನಮ್ಮ ಮನಸ್ಥಿತಿ ಅನ್ಕೊಂಡು ನಾನು ನೀನು ಪಿಕ್ಚರಿಗೆ ಹೋಪ ಬಾ ಅತ್ಲ ಸುಮ್ಮನೆ ರಾಗಲಿ ಬೇಡ. ಅಲ್ಲ ಅವಳು ಕೋಳಿ ಪದಾರ್ಥ ಹಾಕ್ತೀರಿ ಯಾರಿಗೆ ಬೇಕಾಯ್ತು ಅವಳು ಕೋಳಿ ನಂದೇ ಗೂಡಲ್ಲ ಒಂದು 10 ಕೋಳಿ ಮೇಲಿದ್ದು ಅವಳು ಎಷ್ಟು 1-2 ಕೋಳಿ ಇದ್ವಾಗಂತ ಅವು ತಿರಿರಿರಿರಿ ಅಂತು ನಂದು ಒಂದೊಂದು ಕೋಳಿ ಅಂದರೆ ಯಾವ ಸೈಜ್ ಇತ್ತು ಗೊತ್ತಾ
ಕೋಳಿ ಪಡಿಗೆ ಈಗ ಸುಬ್ಬು ತಗೊಂಡು ಹೋದ್ನಲ್ಲ ಅವಳು ಕೋಳಿ ಮುಟ್ಟೋದಿಲ್ಲ ಅವನು, ನಮ್ಮದೇ ಕೋಳಿ ತಗೊಂಡು ಹೋಗ್ಬೋದು. ಇವಳು ಕೋಳಿ ಯಾರೇ ಬೇಕಾಯ್ತ, ಇವಳ ನಾನು ಕೋಳಿ ತಿಂದು ಹೇತಷ್ಟು ಇವಳಿನ್ನೂ ತಿನ್ನಲಿಲ್ಲ ಕೋಳಿ. ಇವಳು ಕೋಳಿ ನಾ ಹೇತಷ್ಟು ತಿನ್ನಲಿಲ್ಲ, ಹಾಗೆ ನಾ ಕುಡ್ದಷ್ಟು ಹಾಲು ಇವಳಿನ್ನೂ ಹುಚ್ಚು ಇರಲಿಲ್ಲ. ಇವಳು ನಂಗೆ ಹೇಳಕ್ಕೆ ಬತ್ತಾಳು. ಆಯ್ಲಿ ಆಯ್ಲಿ ಒಯ್ಲಿ ಬಿಡು, ಇದು ನಿಂಗೆ ಗೊತ್ತಲ್ದ ಹಾಗೆ ಅನ್ಕಂಡ ಮತ್ತೆ ಎಂತ ನಿಮ್ಮ ಮನೆ ಬಿಸಿ ಮಾಡ್ಕಂತೆ ಬಿಟ್ಟು ಮರೈತಿ. ಇವಳ ನನ್ನ ಮಗನ ಒಳಗೆ ಹಾಕೊಂಡಿದ್ದಾಳಲ್ಲ, ಅದೇ ನಂಗೆ ಇಲ್ಲ. ನನ್ನ ಮಗ ಇಷ್ಟು ದಿನದವರೆಗೆ ಮದುವೆ ಇಷ್ಟು ವರ್ಷ ಆಯ್ತು, 20-25 ವರ್ಷ ಆಯ್ತು ಅವನಿಗೆ. ಆವತ್ತು ಅಮ್ಮನಿಗೆ ಒಂಚೂರು ಪ್ರೀತಿ ಕಡಿಮೆ ಮಾಡ್ದಾನಲ್ಲ ಅವನು. ಹೆಂಡ್ತಿನ ಎಷ್ಟೇ ಆಸೆ ಮಾಡು, ನನ್ನೇ ಅಷ್ಟೇ ಆಸೆ ಮಾಡ್ತಿದ್ದ. ಆದರೆ ಈ ನಡುವೆ ಚೇಂಜ್ ಆಗಿಬಿಟ್ಟಿದ್ದ ಕಣ, ಭಾಳ ಇದ್ದ ಅವನು. ನಾನು ಎಣಿಸ್ಲೇ ಇಲ್ಲ ನಮ್ಮ ಸುಬ್ಬು ಹಿಂಗಾತ ಅನ್ಕಂಡು. ಮೊನ್ನೆ ಮಟ್ಟಿ ಬೇಕಾಯ್ತು, ಮನೇಲಿ ಮಟ್ಟಿ ಇರಲಿಲ್ಲ, ಸೀದಾ ಬಂದು ನನ್ನ ಕೊಳೆಯೋ ಮಟ್ಟಿ ಇದ್ವಲ್ಲ ಅದಕ್ಕೆ ಕೈ ಹಾಕಿದ. 10 ಮಟ್ಟಿ ತೆಗ್ದಿದ್ದ ಕಣ, ಒಂದಲ್ಲ ಎರಡಲ್ಲ. ನಂಗೆ ಎಂತ ಖರ್ಚಿಗೆ ಆಗ್ತಿರ್ಲಿಲ್ಲ ಆ ಮಟ್ಟಿ. ಪೂರ ತಗೊಂಡೋಗಿ ಪದಾರ್ಥಕ್ಕೆ ಅದು ಕೋಳಿ ಉರ್ಕೊಳ್ಳಿಯೋದು ಒಳ್ಳೆಗನ ಮಟ್ಟಿ. 12 ರೂಪಾಯಿ ಒಂದು ಮಟ್ಟಿ ಗೊತ್ತಿತ್ತಾ ಅಂಗಡೀಲಿ ಕೊಟ್ಟರೆ. ಹಾಗೆ ಸೊಪ್ಪು ಕೆಂಡ ತಂದು ಕೊಡೋದಿಲ್ಲ. ಮತ್ತು ಮುಂಚೆ ಎಲ್ಲ ಕಟ್ಟು ತಂದು ಇಡ್ತಿದ್ದ. ಈ ನಡುವೆ ಹಾಗೆ ಸೊಪ್ಪು ತಂದು ಕೊಡೋದಿಲ್ಲ, ಪುಡಿ ತಂದು ಕೊಡೋದಿಲ್ಲ. ಎಂತ ಕೇಳಬೇಡ ನೀನು, ಎಷ್ಟು ಬೇಜಾರತ್ತಿಲ್ಲ ಹೇಳು. ಹಾಂ ಸ್ವಲ್ಪ ಮೊನ್ನೆ ಮತ್ತೆ ಎಂಥ ಕೂಗ್ತ ಅನ್ಕ ಗೊತ್ತಿಲ್ಲ ಕಣ. ಅಮ್ಮ ಅಂದದೊಂದು ಕೇಂತ ಕಾಣಿಲ್ಲ, ಏನು ಕೂಗಾಟ ನನ್ನ ಮೇಲೆ. ನೀನೊಂದು ಕಿಮಿಗೊಂದು ಮಿಷನ್ ಹಾಕ್ಸ್ಕೊ. ಅಷ್ಟೊತ್ತಿಗೆ ನಿಂಗೆ ಸಮ ಕೇಂತ ಇದೆ. 4 ದಿನ ಕಿಮಿ ಕೆಮ್ದು 4 ದಿನ ಕಿಮಿ ಕೇಂತಿಲ್ಲ. ಅಷ್ಟೊತ್ತಿಗೆ ಅವನು ಎಂತ ಮಾತಾಡ್ರು ನಿಂಗೆ ಎಂತ ಕೆಂತ ಏನೋ ಯಾರಿಗೆ ಗೊತ್ತಿತ್ತ. ನೀ ಸುಮ್ಮನೆ ಇಲ್ದಿದ್ದಲ್ಲ ಎಂತಕ. ಈಗ ಒಳ್ಳೆ ಜೀವನ ಇತ್ತು. ಸುಮ್ಮನೆ ಹೇಳೋದಲ್ಲ, ಮಗ ಸೊಸೆ ಲಾಯ್ಕ್ ಮಾಡಿ ಕಂಡ್ಕಂತಾರೆ ನಿನ್ನ. ಎಲ್ಲ ಒಂದೊಂದ್ಸಲ ಆಚಿಚಿನ ಅಮ್ಮನಿ ಕಣ್ಣಂಗ ಕಾಣ. ಬೆಳಗಿನ ಸಾಯಂಕಾಲದವ್ರಿ ನಾನು ಒಬ್ಬಳೇ ಇರ್ಕು. ಯಾರು ಒಂದು ಮಾತಾಡೋರು ಇದ್ರು ಅನ್ಕಂಡ್ಯಾ, ನಿಂಗೆ ಮನೇಲಾರು ಇದ್ರಲ್ಲ ಅವರು. ನನ್ಗೆ ಹಂಗಲ್ಲಲ್ಲ, ಬೆಳಿಗ್ಗೆ ಎದ್ದು ಸಸಿ ಇವ್ರು ಎಲ್ಲ ಹೋರಂದ್ರೆ ಇನ್ನು ರಾತ್ರಿಗೆ ಬಪ್ಪದು. ಅಲ್ಲ, ನಾನು ಅಷ್ಟೊತ್ತಿಂದ ಹೇಳ್ತಿದ್ದೆ ನಿಂಗೆ ತಮಾಷೆ ಕಾಂತಿತ್ತ. ನನ್ನ ಸಿಟ್ಟು ನನ್ನ ಬೇಜಾರು ನಂಗಿತ್ತು. ಇವಳು ಎಂಥದ್ದು ಮತ್ತೆ ಅವ್ರನ್ನೇ ಹೊಗಳ್ತಾಳಪ್ಪ. ಎಂತ ಅನ್ಕೊಂಡಿದ್ದೆ ನೀನು 4 ದಿನ ನಮ್ಮನೇಲಿ ಇದ್ದು ಕಾಣ್. ಅಷ್ಟೊತ್ತಿಗೆ ಗೊತ್ತಾಗ್ತಾರೆ ಹೆಂಗೆಲ್ಲ ಮಾಡ್ತಾರೆ ಎಂತ ಮಾಡ್ತಾರೆ ಅನ್ಕಂಡು. ನಂಗೆ ಹಂಗೆ ಕಿಮಿಕಿ ಅಂತ ಎಲ್ಲ ಒಂದೊಂದು ದಿನ ಕಿಮಿಕಿ ಅಂತಿಲ್ಲ ಅಷ್ಟೇ. ಹೊತ್ತನೇ ದೊಡ್ಡ ವಿಷಯ ಮಾಡಬೇಡ ನೀನೀಗ. ನೀನೊಟ್ಟಿಗೆ ನಾ ದೋಸ್ತಿ ಇರ್ಕಬೇಡ್ದ. ಇಲ್ಲ ಅಕ್ಕಮಕ್ಕ ಎಂತ ಐತೆ ನಿಂಗೆ ಇವತ್ತು ಎಷ್ಟು ಗಮ್ಮತ್ತಲ್ಲಿ ಇಪ್ಪತ್ತಲ್ದ ನೀನು. ಮೊನ್ನೆಯೂ ಹಾಗೆ ಮಾಡಿದೆ, ಇವತ್ತು ಹಾಗೆ ಮಾಡಿದೆ. ಅದಕ್ಕೆ ನಾ ಹೇಳಿದೆ ಇಷ್ಟು ದಿನ ಸಮ ಇದ್ದದ್ದು ಹಾಗೆ ಆಯ್ತಂದ್ರೆ ಎಂತಾರು ನಿನಗೆ ತಪ್ಪು ಕಾಣಿಸೋದಿದ್ರೆ ಅದಕ್ಕೆ ಒಂದು ಕಿಮಿದ ಹಾಕು ಅನ್ಕ ಹೇಳ್ದೆ ಮರೀತಿ ಅಷ್ಟೇ, ಮತ್ತೆಂಥದಿಲ್ಲ ಕಾಣ್. ಮತ್ತಿನ ಎಂತ ಮಾಡ್ತೀವಿ, ನಾ ಹೇಳ್ರೆ ನಿಂಗೆ ಸಿಟ್ಟು ಬತ್ತತ್ತು. ನಾವಿನ್ನು ಎಂತ ಹೇಳೋಕತ್ ಮರೀತಿ. ನನ್ನ ದೋಸ್ತಿಗೆ ಅರ್ತಿ ಅನ್ಕ ನಾ ಇಷ್ಟು ಹೇಳಕ್ಕಷ್ಟೇ. ಹಂಗೆ ಕೊತ್ತ ಕುದಿತಿತ್ತೆ ಅದಿಲ್ಲ ಅವಳ ಮೇಲೆ ಸಿಟ್ಟು. ನನ್ನ ಸೊಸೆ ಅಂಬಳು ಇದ್ದಾಳಲ್ಲ ಹೆಗ್ಗಡ್ತಿ, ಏನು ಮುರಿದ್ರೆ 4 ತೋರಣ ಕಟ್ಲಕ್ಕೆ ಆ ನಮನೆ ಇದ್ದಾಳು. ಅವಳ ಮೇಲಿನ ಸಿಟ್ಟು ನಂಗೆ ಅಷ್ಟಿಷ್ಟಿಲ್ಲ. ಅವಳು ಆಯ್ತಿದ್ದೇ ಆಯ್ಲಿ ಅವಳಿಗೆ. ಅವಳ ಮಕ್ಕಳೆಲ್ಲ ಅವಳು ಬಿಟ್ಟೇ ಹೋಯ್ಲಿ, ಅವಳಿಗೆ ಬ್ಯಾಡ್ದಿದ್ದು ಸಸಿಯೇ ಬರಲಿ. ಹಂಗೇ ಶಾಪ ಹಾಕೋದು ನಾನು. ಆಗಳಿಗೆ ಅವಳಿಗೂ ಗೊತ್ತತ್ತು ನಂಗೆ ಎಷ್ಟು ಕಷ್ಟ ಆಗ್ತು ಏನು ಅನ್ಕಂಡು. ಅವಳು ಸಸ್ಯರು ಹಂಗೆ ಮಾಡ್ತಾರಲ್ಲ ಅವಳಿಗೆ, ಅಷ್ಟೊತ್ತಿಗೆ ಅವಳಿಗೆ ಗೊತ್ತತ್ತು. ಏನೋ ಪಾಪ ಅನ್ಕಂಡು ನಾವು ಮದುವೆ ಮಾಡಿಸ್ಕೊಬಂದದ್ದು ಆಗಳಿಕ್ಕಿದಪ್ಪ. ಆರು ಇರಲಿ ಹೆಣ್ಣು ಕಾಮ್ಗೆ ಒಂಚೂರು ಲಾಯ್ಕಿತ್ತು. ಹಾಂ ಇರಲಿ ಅತ್ಲಾಗ ನಮ್ಗೆ ಸುಬ್ಬಂಗೂ ಒಂದು ಒಳ್ಳೆ ಜೋಡಿ ಹತ್ತಿ ಇವನು ಒಂಚೂರು ದಪ್ಪ ಅನ್ಕಂಡು ಮದುವೆ ಮಾಡಿಸ್ಕೊಬಂದೆ. ಎಲ್ಲ ಸೌಕರ್ಯ ಮಾಡಿ ಕೊಟ್ಟವಳಿಗೆ. ಎಷ್ಟೆಲ್ಲ ಮಾತಾಡ್ತಾಳೆ ಎಲ್ಲಿದ್ದಾಳೆ ಅನ್ಕೊಂಡಿಲ್ಲ. ಒಂದು ಅನ್ನ ಮಾಡೋ ಕೈಲಿ, ಪದಾರ್ಥ ಮಾಡೋ ಕೈಲಿ, ಯಾವುದಕ್ಕೆ ನಾವು ಅವಳಿಗೆ ಕೈ ಸಣ್ಣದು ಮಾಡು ಬಿಡ್ಲಪ್ಪ. ಎಲ್ಲ ಹೋಲ್ಸಲ್ಲೇ ಮಾಡೋದು ದಂಡಬಾಣಿಗೆ. ನಾವು ಆಪ್ಕೊಯ್ ಅವಳನ್ನ ಸಹಿಸ್ಕೊಂಡಿತ್ತು ಅನ್ಕಂಡ ಮತ್ತೆ ಆಚೆ ದಾನ ಧರ್ಮ. ಏನೊಂಚೂರು ಮಾಡ್ರು ಆಚೆ ಕೊಟ್ಟಾಯ್ತು ಈಚೆ ಕೊಟ್ಟಾಯ್ತು ಮತ್ತೆ ಅಂತ ಹೇಳ್ತಾರೆ. ನನ್ನ ಮಗಳ ಮನೆಗೆ ಎಷ್ಟು ಕೊಡ್ತಾಳೆ ಗೊತ್ತಾ? ನಿಂದೆ ಮಗಳಲ್ಲ ಮರೀತಿ, ಮಗಳ ಮನೆಗೆ ಕೊಟ್ಟರು ಒಳ್ಳೇದೇ ಅಲ್ಲ. ಮತ್ತದೇ ಹೇಳ್ತಿಯಲ್ಲ, ಮಗ್ಳಿಗೆ ಗಂಡ ದುಡ್ದಿಲ್ಯ. ಅವನು ಅಲ್ಲೆಲ್ಲ ಇದ್ನಲ್ಲ ಮಿಲ್ಟ್ರಿಗೆಲ್ಲ ಬೇಕಾದಂಗೆ ದುಡ್ಡು ಬತ್ತತ್ತು. ನಾನು ಸುಬ್ಬ ಕಷ್ಟಪಟ್ಟು ದುಡಿದು ಒಂದು 4 ಪೌಣಿ ಜೋಡಿಸಿಡ್ಕಾತಿಲ್ಲ ಅವಳಿಗೆ. ಮಾಡಿ ಬೇಯಿಸಿ ಅವ್ರಿಗೆ ಕೊಡು ಬದಲು. ಇವಳಿಗೆ ಏನಿಲ್ಲಪ್ಪ, ನನ್ನ ಮಗನಿಗೋಸ್ಕರ ನಾನು ಒತ್ಕಣ್ಕಷ್ಟೆ. ಇವಳೇನಿಲ್ಲ ದಾನಶೂರ ಕರ್ಣಿ ಕಣಂಗೆ ಹೇಳನಲ್ಲ. ಅವಳು ಶಾಪ ಹಾಕ್ತೆ ಕಾಣ. ಅವಳಿಗೆ ಒಂದೊಂದು ಸಸಿ ಒಬ್ಬಳು ಸಿಕ್ತಾಳೆ ಹಾಗೆ ಇದ್ದಾಳೆ, ಇನ್ನೊಬ್ಬಳು ಸಿಕ್ತಾಳು ಹಂಗಿನಳೆ ಸಿಕ್ಕವಳಿಗೆ. ಒದ್ದಾಡಕ್ಕೆ ಅಷ್ಟೊತ್ತಿಗೆ ಗೊತ್ತಾತ್ ಕಣ. ಎಂತದೆ ಈ ಮಿಣ್ಕುಗೆಂತ ಹೇಳಿದ ಭಾಷೆ ಇಲ್ಲ. ನಾನು ಎಷ್ಟು ಹೇಳಿದ್ರು ಅವಳು ಸೊಸೆ ಪಾರ್ಟಿ. ಈಗ ಸುಮ್ಮನೆ ನಾನೇನು ಗಲಾಟೆ ಮಾಡ್ಕಂತೆ ಅನ್ಕಂಡು ಸುಮ್ಮನೆ ನಗಾಡ್ತಾಳಷ್ಟೆ. ನಿಮ್ಗಾರು ಅರ್ಥ ಆಗ್ತಲ್ಲ ನನ್ನ ಕಷ್ಟ. ಕೋಳಿ ಪದಾರ್ಥ ನಂಗೆ ಕೊಡ್ಲ ಕಣಿ. ನಾ ಹಳಿ ಪಷ್ಟೊತ್ತಿಗೆ ನಮಗದು ಮೀನು ಮಾಂಸ ತಿಂದಿರಾತಿಲ್ಲ. ಒಂದು ಹೋಳು ಹಾಕಿ ಒಂದು ಹೋಳು ಹಾಕೊಂಡಿರೋ ನಂಗೆ ಬೇಜಾರಿರಲಿಲ್ಲ. ತಟ್ಟಿ ಸಮ ಹಾಕೊಂಡಿದ್ದೆ, ಕರ್ನಾಟಕ ಹಾಕೊಂಡಿದ್ದೆ TV ಕಣ್ಕಲ್ಲ. ಅಷ್ಟೊತ್ತಿಗೆ ಸಮ ಕಂಡಿದ್ದೆ ನಾನು. 2 ಹೋಳಿತ್ತು, 2 ಹೋಳು ಅವಳೇ ತಿಂದಾಳಲ್ಲ. ನೀವೇ ಹೇಳಿದ್ದು ನ್ಯಾಯವ ಅನ್ಕಂಡು ನನಗೆ ಎಷ್ಟು ಸಿಟ್ಟು ಬರಲ್ಲ. ಪಿಕ್ಚರಿಗೂ ಅಷ್ಟೇ ಗಂಡ ಹೆಂಡತಿ ಮಸ್ತ್ ಮಜಾ ಮಾಡ್ಕೊ ಬಂದಿರಿ. ನನ್ನ ಮಾತ್ರ ಕರ್ಕೊಯ್ಲಿಲ್ಲ ಕಣಿ ಪಿಕ್ಚರಿಗೆ. ಯಾರಿಗೆ ಸಿಟ್ಟು ಬರ್ತಿಲ್ಲ ಹೇಳಿ? ಅದು ಪಿಕ್ಚರ್ ಬೇರೆ ಘನ ಪಿಕ್ಚರ್ ಅಂಬ್ರು. ಎಲ್ಲ ಊರು ಬದಿದೆ ಅಂಬ್ರು, ನಮ್ಮ ಬದಿದೆ ಅಂಬ್ರು ಕಣಿ. ಎಲ್ಲ ನಂಗೆ ಕಾಣ್ಕಂಡು ಕಾಸು ಇರೋದಿಲ್ಲ. ಒಂದು ಮಾತು ಮನೇಲಿ ಯಾರು ಕೇಳಿದ್ದಿದ್ರೆ ನನಗೆ ಹೆಂಗೆ ಅನ್ಸುತ್ತೆ ಹೇಳಿ ನನಗೆ? ಇವರಿಗೋಸ್ಕರ ನಾವು ಆಗಲಿಕ್ಕೆಲ್ಲ ಒತ್ಕೊಂಡು ಬೆನ್ನು ಬೂರು ಬಿಟ್ಕೊಂಡು ಎಲ್ಲ ಕೆಲಸ ಮಾಡಿ ನಾವು ಎಷ್ಟು ಒದ್ದಾಡಿತ್ತು.
ಇದಕ್ಕೆ ನಾವು ಒದ್ದಾಡದ್ದು ನೀವೇ ಹೇಳಿಕಂಬ. ನೆನ್ಪು ಮಾಡಿ ಕಾಮೆಂಟಲ್ಲಿ ನಂಗೆ ಹೇಳ್ಕಕ್ಕ. ಮತ್ತು ನಿಮ್ಮ ಮೇಲೆಲ್ಲ ಏನು ಸಿಟ್ಟಿಲ್ಯೇ, ಮಾತಂತೂ ಜೋರು ಕಡೆ. ನಿಮಗೂ ನಾನು ಜೋರು ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳಿದ್ದು ಅನ್ಕೊಂಡ್ಬೇಡಿ. ಕಾಮೆಂಟ್ ಮಾಡೀನಿ ಅಕ್ಕ, ನೀವು ನನ್ನ ಪಾರ್ಟಿಯೇ ಇದ್ರಿ ಅಲ್ದ. ಮತ್ತು ಹೊಸ್ಬೇಕಂತಿದ್ದರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕಣಿ, ಲೈಕ್ ಮಾಡಕ್ಕೆ ಮರುಕಾಗ. ನಂಗೆ ಇವತ್ತು ನಮ್ಮನೆ ಸಿಟ್ಟು ಬಂದದ್ದು ಕಣಿ. ಅಷ್ಟಿಷ್ಟು ಸಿಟ್ಟು ಬಂದದ್ದಲ್ಲ, ಸುಮಾರು ದಿವಸದೆಲ್ಲ ಸಿಟ್ಟು ಉಳ್ಕೊಂಡಿದ್ದಿತ್ತು. ಹಂಗೆ ಎಲ್ಲ ಒಂದು ಸತಿ ಕಾರಿಬಿಟ್ಟೆ.